ವರ್ಷ ಕಾಳುಮೆಣಸಿನ ದರ ಕೆಜಿಗೆ ರೂಪಾಯಿ 650 ಇದ್ದು ಈಗ ದರ ಕಡಿಮೆಯಾಗುತ್ತಾ ಕೆಜಿಗೆ ರೂಪಾಯಿ 380 ಆಗಿದೆ. ಇದಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಳುಮೆಣಸು ಬೆಳೆಗಾರರ ಸಂಘದ ಸಮನ್ವಯ ಸಮಿತಿ ಸಂಚಾಲಕ ಕೊಂಕೋಡಿ ಪದ್ಮರಾಜ್ ತಿಳಿಸಿದ್ದಾರೆ. ಕಾಳುಮೆಣಸು ಭಾರತದಲ್ಲಿ ವಾಣಿಜ್ಯ ಬೆಳೆ ಅಲ್ಲದೆ ಔಷಧೀಯ ಸಸ್ಯವೂ ಹೌದು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಳುಮೆಣಸನ್ನ ಉಪಯೋಗಿಸುತ್ತಾರೆ. ಇದೀಗ ಭಾರತದಲ್ಲಿ ವಿಯೆಟ್ನಾಂನಿಂದ ಕಳಪೆ ಗುಣಮಟ್ಟದ ಕಾಳುಮೆಣಸನ್ನ ತಂದು ಇದೇ ಚೀಲದಲ್ಲಿ ತುಂಬಿಸಿ ರಫ್ತು ಮಾಡಲಾಗುತ್ತದೆ. ಇದರಿಂದಾಗಿ ಇದರ ಬೆಲೆ ಭಾರತದ ಕಾಳುಮೆಣಸಿಗಿಂತ ರಫ್ತಿನಲ್ಲಿ 150 ರೂಪಾಯಿಯಷ್ಟು ಹೆಚ್ಚು ದೊರೆಯುತ್ತದೆ. ಈ ಎಲ್ಲ ಅಂಶಗಳನ್ನ ಮನಗಂಡು ಇದರಿಂದಾಗುವ ಮೋಸವನ್ನ ತಡೆಗಟ್ಟಲು ಹಲವಾರು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ರು. ವಿಯೆಟ್ನಾಮಿನ ಪೆಪ್ಪರ್ ಅನ್ನ ಭಾರತಕ್ಕೆ ತರಿಸಿಕೊಂಡ್ರು. ಭಾರತದಲ್ಲಿ ಅದನ್ನ ಭಾರತದ ಮಾರುಕಟ್ಟೆಗೆ ವಿಯೆಟ್ನಾಮಿನ ಪೆಪ್ಪರ್ ಅನ್ನು ಹಾಕಿದ್ರು. ವಿಯೆಟ್ನಾಮಿನ ಪೆಪ್ಪರ್ನ ಬ್ಯಾಗಿನಲ್ಲಿ ಅದನ್ನ ಮೌಲ್ಯವರ್ಧಿತಗೊಳಿಸಿದೆ ಅಂತ ಹೇಳಿಕೊಂಡು ಕೇವಲ ರೀಬ್ಯಾಗಿಂಗ್ ಮಾಡಿ ವಿಯೆಟ್ನಾಂ ಪೆಪ್ಪರ್ ಅಂತ ಪಾಶ್ಚಿಮಾತ್ಯ ದೇಶಕ್ಕೆ ಕಳಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ದಂಧೆ ಭಾರಿ ದೊಡ್ಡ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದರಲ್ಲಿ ರಫ್ತುದಾರರಿಗೆ ಸುಮಾರು 300 ರೂಪಾಯಿಯಷ್ಟು ಲಾಭ ಸಿಗುತ್ತೆ. ಹೇಗೆಂದ್ರೆ ಆಮದು ಮಾಡಿದಂತ ಏನು ಪೆಪ್ಪರ್ ಇದೆ, ಈ ಪೆಪ್ಪರ್ ಅನ್ನ ಮೌಲ್ಯವರ್ಧನೆ ಮಾಡಿದ್ರೆ ಅವರಿಗೆ ಆಮದು ಶುಲ್ಕ ಪೂರ್ತಿ ವಿನಾಯಿತಿ ಇದೆ. ಸುಮಾರು 130 ರೂಪಾಯಿಯಷ್ಟು 160 ರೂಪಾಯಿಯಷ್ಟು ಆಮದು ಶುಲ್ಕ ಅವರಿಗೆ ರಿಫಂಡ್ ಆಗ್ತದೆ. ಮತ್ತು ವಿಯೆಟ್ನಾಮಿನ ಬ್ಯಾಗಿನಲ್ಲಿ ಭಾರತದ ಪೆಪ್ಪರ್ ಅನ್ನು ಹಾಕಿ ಕಳಿಸಿದಾಗ ಪಾಶ್ಚಿಮಾತ್ಯದಲ್ಲಿ ಆಮದುದಾರನಿಗೆ ಮತ್ತು ರಫ್ತುದಾರನಿಗೆ ಅವರ ಒಳಗಡೆ ಒಂದು ಒಪ್ಪಂದ ಆಗಿರುತ್ತೆ. ನಾನು ವಿಯೆಟ್ನಾಂ ಪೆಪ್ಪರ್ ಅನ್ನು ಕಳಿಸಿದ್ದೇನೆ, ವಿಯೆಟ್ನಾಮಿನ ಹೆಸರಿನಲ್ಲಿ ಭಾರತದ ಪೆಪ್ಪರ್ ಅನ್ನು ಕಳಿಸಿದ್ದೇನೆ, ನೀನು ಭಾರತದ ಪೆಪ್ಪರ್ ಅಂತ ಅದಕ್ಕೆ ಟ್ರೇಡ್ ಮಾರ್ಕ್ ಹಾಕಿ ನೀನು ಅದನ್ನ ಮಾರಾಟ ಮಾಡಬಹುದು ಅಂತ. ಸುದ್ದಿಗೋಷ್ಠಿಯಲ್ಲಿ ಸಮನ್ವಯಕಾರ ವಿಶ್ವನಾಥ್, ಎಸ್ಕೆ ಶರತ್ಚಂದ್ರ, ಶಂಕರ್ ನಾರಾಯಣ ಭಟ್, ಸುರೇಶ್ ಭಂಡಾರಿ ಉಪಸ್ಥಿತರಿದ್ದರು.